ತೀರದ ಪಕ್ಕ ಅಥವಾ ಸಮುದ್ರದ ಪಕ್ಕ ಸಮುದ್ರ ದಂಡೆಯಲ್ಲಿ ಕಟ್ಟಿಕೊಂಡಿರುವವರಿಗೆ ಈಗ ಸರ್ಕಾರ ಕನಿಷ್ಠ ಕಾಳಜಿಗಾದರೂ ಕೋಸ್ಟಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳುವಾಗ ಕಮ್ಯುನಿಟಿ ಅಂತ ಹೇಳುವಾಗ ಸಮುದಾಯ ಅಲ್ವಾ. ಈಗ ಸಾಗರ ತೀರದಲ್ಲಿ ನದಿ ತೀರದಲ್ಲಿ ಇರುವಂಥ ಸಮುದಾಯ ಯಾರ್ದು? ಮೀನುಗಾರರದೇ. ಈಗ ಅವರ ಸಮುದಾಯದ ಅಭಿವೃದ್ಧಿ ಬಗ್ಗೆ ಕೂಡ ಮಾತಾಡ್ತದೆ ಯೋಜನೆಯ ಪ್ರಿಯಾಂಬಲ್. ಕಮ್ಯುನಿಟಿ ಡೆವಲಪ್ಮೆಂಟ್ ಅಂದ್ರೆ ಅವರನ್ನು ತೆಗೆದು ಬೀದಿಗೆ ಹಾಕೋದು, ಇಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಅಭಿವೃದ್ಧಿಯ ಅವಕಾಶಗಳನ್ನ ಕೊಡೋದು ಅಂತ ಕಾಣ್ತದೆ. ಇಲ್ಲಿ ಹೇಳಿದ್ರು ಇಲ್ಲಿ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅಂತ. ಪರಿಹಾರಗಳ ಆಚೆ ಮಾತುಕತೆಗೆ ರೆಡಿ ಇಲ್ಲ. ಬೆಂಗ್ರೆ ಇಡೀ ಬಂದಾಗಿ ಒಂದು 5,000-6,000 ಜನ ಇಡೀ ದಿವಸ ಪ್ರತಿಭಟನೆ ನಡೆಸಿದ್ರು. ಅಲ್ಲಿಗೆ ಬಂದು ಮನವಿ ತಗೊಂಡದ್ದು ಯಾರಂದ್ರೆ ಪೊಲೀಸ್ ಕಮಿಷನರ್. ಬರ್ಬಾಕಿ ಆದವರು ಯಾರು? ಕಂದಾಯದ ಜವಾಬ್ದಾರಿ ಹೊತ್ತು, ಕಾನೂನು ಜವಾಬ್ದಾರಿ, ಲಾ ಅಂಡ್ ಆರ್ಡರ್ ಇಶ್ಯೂ ಅಲ್ಲ. ಅಲ್ಲಿ ಜಿಲ್ಲಾಧಿಕಾರಿ ಇರ್ಬೋದು, ಅವರ ಪ್ರತಿನಿಧಿಗಳಾಗಿರ್ಬೋದು, ಯಾರು ಬರ್ಲಿಲ್ಲ. ಮೀನುಗಾರಿಕೆ ಇಲಾಖೆಯವರು, ಪೋರ್ಟ್ ಇಲಾಖೆಯವರು ಯಾರು ಬರ್ಲಿಲ್ಲ. ಬಂದದ್ದು ಪೊಲೀಸ್ ಕಮಿಷನರ್. ಅಂದ್ರೆ ಮತ್ತೆ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂದ್ರೆ ಏನು? ಇದು ಇರುವಂತಹದ್ದು ಕಮಿಷನರ್ ಅವರಿಗೆ ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡ್ಬೇಕು. ಸರಾಗವಾಗಿ ನಡ್ಕೊಂಡು ಹೋಗ್ಬೇಕು. ಈ ರೀತಿಯಾದಂತಹ ಪರಿಸ್ಥಿತಿ, ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅನ್ನುವಂತ ಸ್ಥಿತಿ ಇರುವಾಗ ಈ ರೀತಿಯಾದಂತಹ ಚಂದದ ಪದಪುಂಜಗಳು ಏನು ಎಂತ ಕಮ್ಯುನಿಟಿ ಡೆವಲಪ್ಮೆಂಟ್, ಕಮ್ಯುನಿಟಿ ಅಂತ ಎಂತ ಸುಂದರವಾದಂತ ಪದಪುಂಜ. ಅದನ್ನ ಕನ್ನಡಕ್ಕೆ ಮತ್ತು ಸ್ಥಳೀಯ ಮೀನುಗಾರರ ಭಾಷೆಗೆ ತರ್ಜುಮೆ ಮಾಡಿದ್ರೆ ಬಹಳ ಖುಷಿ ಆಗ್ತದೆ. ಆದ್ರೆ ಯಾವ ರೀತಿ ಮಾಡ್ತಾ ಇರೋದು ಇಲ್ಲೊಂದು ಉದಾಹರಣೆ, ಅಲ್ಲೊಂದು ಉದಾಹರಣೆ. ಎಲ್ಲಿ ಹೊನ್ನಾವರದಲ್ಲಿ ಮೊನ್ನೆ ಪೊಲೀಸ್ ಬಲ ಪ್ರಯೋಗ ಮಾಡಿದ್ರು. ಪ್ರಭುತ್ವಕ್ಕೆ ಇರುವಂತದ್ದು ಒಂದೇ ಧರ್ಮ, ಅದೇನು ಜನರನ್ನ ಹೊಡೆದು ಬಡದು ತಮ್ಮ ಕೆಲಸ. ಈಗ ನಾನು ಹೇಳೋದು ಮೀನುಗಾರರಿಗೆ ಒಂದೇ ಧರ್ಮ ಆಗ್ಬೇಕು, ತಮ್ಮ ಹಕ್ಕುಗಳನ್ನ ರಕ್ಷಿಸೋದು. ಇದು ಹೊನ್ನಾವರ ಮತ್ತು ಮಂಗಳೂರಿನ ಉದಾಹರಣೆಗಳು. ಮೀನುಗಾರರಿಗೆ ಒಂದೇ ಧರ್ಮ ಆಗಬೇಕು. ನಾವು ಕೂಡ ನೋಡ್ತೇವೆ, ಏನೋ ತಲಾಂತರದಿಂದ ಒಂದೇ ಬೋಟಿನಲ್ಲಿ ಎಲ್ಲ ಧರ್ಮದವರು ಸೇರಿಕೊಂಡು ಮೀನುಗಾರಿಕೆ ಹೋಗ್ತಾರೆ. ರಾತ್ರಿ ಹಗಲು ಬೋಟಲ್ಲೇ ಇದ್ಕೊಂಡು ಅಲ್ಲೇ ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಮೀನುಗಾರಿಕೆ ಮಾಡ್ತಾರೆ. ಮತ್ತು ಅದನ್ನು ದಕ್ಕೆಗೋ ಬಂದರಿಗೋ ತಂದು ಏನು ಮಾರಾಟ ಮಾಡುವಂಥ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಸೊ ಆದರೆ ಅದನ್ನು ಏನು ನೀವು ಹೇಳಿದಾಗೆ ರಾಜಕೀಯ ಒಂದು ಏನು ಒಡಕು ಮಾಡುವಂಥ ಒಂದು ಪ್ರಕ್ರಿಯೆ. ನಾವಿದು ಸ್ವತಂತ್ರ ಭಾರತದಲ್ಲಿ ಅನೇಕ ವರ್ಷಗಳು ಅನೇಕ ಕಾಲದಿಂದ ನೋಡಿಕೊಂಡು ಬಂದಂಥದ್ದೇ. ಈ ರೀತಿಯ ಒಡಕು ಮೂಡಿಸಿ ಜನರಿಗೆ ಸಿಗಬೇಕಾದ ಹಕ್ಕುಗಳು ನ್ಯಾಯಗಳಿದಾವಲ್ಲ ಅದರಿಂದ ವಂಚಿತರನ್ನಾಗಿ ಮಾಡುವಂಥ ಪ್ರಕ್ರಿಯೆ ಆವತ್ತಿನಿಂದ ನಾವು ಬ್ರಿಟಿಷರಂತ ಹೇಳ್ಕೊಳ್ತಾ ಇದ್ದೆವು ಅಲ್ವಾ ಮುನೀರವರೇ? ನಮ್ಮಲ್ಲಿ ಒಡಕು ಸೃಷ್ಟಿಸುವವರು ಬ್ರಿಟಿಷರು, ಅವರೇ ಕಲಿಸಿದ್ದು ಅಂತ. ಬಟ್ ನಾವು ಕೂಡ ಅದನ್ನೇ ಮುಂದುವರಿಸೋದಾದರೆ ನಾವು 21ನೇ ಶತಮಾನ ಅಂತ ಹೇಳ್ತೇವೆ, ನಾಗರಿಕ ಸಮಾಜ ಅಂತ ಹೇಳ್ತೇವೆ, ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ. ಏನು ಮಾತಾಡಿದ್ರು ಅದರಲ್ಲಿ ಯಾವ ಕಾಳಜಿಯೂ ಇರೋದಿಲ್ಲ, ಯಾವ ಅರ್ಥನೂ ಇರೋದಿಲ್ಲ, ಯಾವ ಬದ್ಧತೆಯೂ ಇರೋದಿಲ್ಲ. ಇದು ಏನು ರಾಜಕಾರಣಿಗಳು ಅರ್ಥ ಮಾಡಬೇಕು ಮತ್ತು ಇಂಥ ರಾಜಕಾರಣಿಗಳನ್ನು ಬೆಂಬಲ ಮಾಡುವಂಥ ಜನ ಅರ್ಥ ಮಾಡಬೇಕು. ಇದು ನಾನು ಮತ್ತೆ ಇದು ಅಬ್ದುಲ್ ತಯ್ಯೂಬ್ ಅವರೇ, ಅಕ್ರಮ ಮರಳುಗಾರಿಕೆ ಅಥವಾ ಮಿತಿಮೀರಿದ ಮರಳುಗಾರಿಕೆ, ನಾನು ಇದೇ ಪರಿಸರದಲ್ಲಿ ನಾನು ನಿಮ್ಮ ಹತ್ರ ಮಾತನಾಡುವಂಥದ್ದು. ಫಲ್ಗುಣಿ ಏನು ಆ ಒಂದು ನದಿ ತೀರದಲ್ಲಿ ನೀವು ಮೀನುಗಾರಿಕೆ ಮಾಡುವಂಥ ಪ್ರದೇಶದಲ್ಲಿ ಮೀನಿನ ಸಂತಾನ ಅಥವಾ ಸಂತಾನೋತ್ಪತ್ತಿ ಅಥವಾ ಮೀನಿನ ಸಂಖ್ಯೆ ಕಡಿಮೆ ಆಗ್ತಾ ಬರಲಿಲ್ವಾ? ಖಂಡಿತ ಆಗಿದೆ. ಇದು ನೀವು ತಣ್ಣೀರು ಬಾವಿ ಪ್ರದೇಶದಲ್ಲಿ ಗಮನ ಹರಿಸುವುದಾದರೆ ಅಲ್ಲಿ ಹೆಚ್ಚು ಯಾರು ಪುರುಷರಲ್ಲದೆ ಸುಮಾರು ಮಹಿಳೆಯರು ಇಂಥ ಈ ಮರುವಾಯಿ ಎಕ್ಕು ಅಂತ ಒಂದು ಕಸಬುಗಳಲ್ಲಿ ಮುಂಚಿನಿಂದನೇ ಅವರು ತೊಡಗಿದ್ದಾರೆ. ಅವರಿಗೂ ಇದರಿಂದ ತುಂಬ ಇದಾಗುತ್ತೆ. ಕಾಲದಿಂದ ಕಾಲ ಅದರ ಏನು ದೊರೆಯುವಂಥ ಔಟ್ಪುಟ್ ಏನು ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ, ಅವರಿಗೆ ಸಿಗ್ತಾ ಇಲ್ಲ. ಮುಂಚೆ ಅಲ್ಲಿ ಸಣ್ಣ ಇದು ಸಹ ಆಗ್ತಾ ಇತ್ತು, ಎಟ್ಟಿಗಳೆಲ್ಲ ಅಲ್ಲಿ ಆಗ್ತಾ ಇತ್ತು, ಅದು ಸಹ ನಾಶ ಆಗಿದೆ. ಸೊ ಟೋಟಲಿ ದಿನದಿಂದ ದಿನ ಏನು ದೊರೆಯೋ ಮೀನುಗಳೇನು ಇದು ಕಡಿಮೆ ಆಗ್ತಾ ಇದೆ. ಮತ್ತೆ ಇದು ಸಿಗ್ತಾ ಇದ್ದಂತ ಸಂಪತ್ತನ್ನು ನಾವು ನಾಶ ಮಾಡಿದ್ದೇವೆ. ಹೌದು, ಒಂದು ರೀತಿಯಲ್ಲಿ ಅದೊಂದು ಮರಳುಗಾರಿಕೆಯಿಂದ ಇದು ಏನು ಈ ಅಲ್ಲಿಯ ಜನ ತೆಗೆಯುವಂಥದ್ದು, ಇದು ಏನು ಡ್ರಿಜ್ಜಿಂಗು ಅಂತ ಅದು ಒಂದು ಏನೊಂದು ರೀತಿಯಲ್ಲಿ ಟೆಕ್ನಿಕಲಿ ಒಂದು ಅಡ್ವಾನ್ಸ್ ಆಗಿ ಮಾಡುವ ಏನೊಂದು ಮರಳುಗಾರಿಕೆ ಅಂತ ಹೇಳ್ಬೋದು. ಸೊ ಅಲ್ಲಿ ಸಹ ಏನು ಪ್ರೆಷರಲ್ಲಿ ಹೊಯ್ಗೆಯನ್ನು ತೆಗೆದು ದಡಕ್ಕೆ ಹಾಕಲಾಗುತ್ತೆ. ನದಿಯಲ್ಲಿರುವ ಪ್ರದೇಶಕ್ಕೆ ಮರಳುಗಳನ್ನು ಹಾಕಿ ರೀಕ್ಲೈಮ್ ಮಾಡಿ ನಂತರ ಅವರೇನು ಕಾಮಗಾರಿ ಅವರು ಮಾಡ್ತಾರೆ. ಟೋಟಲಿ ಇದು ಒಂದು ರೀತಿಯ ಮರಳುಗಾರಿಕೆ. ಏನು ನದಿಯಲ್ಲಿರುವ ಜಲಚರಗಳೇನು ಅದರ ಮೇಲೆ ಖಂಡಿತ ಇದರ
ಇದರ ಏನು ಪರಿಣಾಮ ಬೀರುತ್ತೆ. ಈಗ ಅಂತಿಮವಾಗಿ ಎರಡು ರೀತಿಯಲ್ಲಿ ಇದೆ ಅದು. ಒಂದು ಈ ರೀತಿಯಾದಂಥದ್ದು ಮರಳುಗಾರಿಕೆ, ಈ ರೀತಿಯ ಧಕ್ಕೆಗಳ ನಿರ್ಮಾಣ, ಅದೆಲ್ಲ ಒಂದು ಮೀನುಗಳ ಸಂತತಿ, ಜಲಚರಗಳ ಸಂತತಿಯನ್ನ ಕಡಿಮೆ ಮಾಡಿದ್ರೆ, ಇನ್ನೊಂದು ಕಡೆ ಇವರು ಕಟ್ಟಿರುವಂತ ಕೈಗಾರಿಕೆಗಳು, ನಮ್ಮ ಬೈಕಂಪಾಡಿ, ತೋಕೂರು, ಕುದುರೆಮುಖ ಭಾಗದಲ್ಲಿರುವಂತಹ ಕೈಗಾರಿಕೆಗಳು